जगप्रिय तू मंगलदाता भक्तांची कामना पुरविता महाद्वार या नगरीचा तू महाद्वार या नगरीचा। हांव हांगा मठांत वॉलंटियर जावन काम करता असो सकाळी 9 गंटे आयल्यार रात्री 10 गंटेपासून हांगा राबून पुरो जनक वडचे व्यवस्थाने कोरनु कडी दनपास अप टू आम्ही 1:30 गंटेक आम्ही जेवण सुरू करता ती तदनंतर 3 गंटे क्लोज करता ती तदनंतर रात्री एक भरतनाट्यकी हिंगा कसले ॲक्टिविटीज आसता त्या ॲक्टिविटीज भायरी पेंडालांनी घालून स्टेजांनी घालून ताजे भितर आमी दवरन आसता ती सुमार हांगा वॉलंटियर उणें म्हळ्यार 150 जन वॉलंटियर आमी येवची आसता ती पुरो जन गांवांतून मस्त लोक मस्त जन हांगा येता ती सुरवे दिवस उणें म्हळ्यार 2000 तकून 3000 पीपल्स जेवणाक आमी रेडी करून आसता ती। ದ್ವಾರಕನಾಥ ಭವನದಲ್ಲಿ ಪ್ರತಿ ವರ್ಷದ ಥರ ಈ ವರ್ಷ ಕೂಡ ನಾವು ಗಣೇಶೋತ್ಸವವನ್ನು ಆಚರಿಸ್ತಾ ಇದ್ದೀವಿ। ಇದು ನಮ್ಮ ಸಮಾಜದ 57ನೆಯ ಗಣೇಶೋತ್ಸವ ಆಗಿರುತ್ತೆ। ಈ ಸಮಾಜ 1955ರಲ್ಲಿ ಸ್ಥಾಪನೆಯಾಗಿದ್ದು ಸುಮಾರು ಗೌಡ ಸಾರಸ್ವತ ಜನಾಂಗದ ಸದಸ್ಯರ ಒಂದು ದೊಡ್ಡ ಸಂಸ್ಥೆ ಆಗಿ ಬೆಂಗಳೂರಿನಲ್ಲಿ ಬೆಳೆದು ಬಂದಿದೆ। ಈ ಸಲ ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದೇವೆ। ಇದು 57ನೇ ಗಣೇಶೋತ್ಸವ ಆಗಿದೆ। ನಾವೆಲ್ಲ 5 ದಿವಸ ಬಹಳ ಸಂತೋಷವಾಗಿ ವಿಜೃಂಭಣೆಯಿಂದ ನಡೆಸ್ತಾ ಇದ್ದೇವೆ। ಈ ಗಣೇಶೋತ್ಸವದ ಒಂದು ಮೂಲಕ ಸೇವೆಗೆ ಗಳಿಸಿದ ಹಣವನ್ನು ಒಳ್ಳೆಯ ಕಾರ್ಯಕ್ಕೆ ಸ್ಟೂಡೆಂಟ್ಸಿಗೆ ಸ್ಕಾಲರ್ಶಿಪ್ಪು ಮೆಡಿಕಲ್ ಏಯ್ಡು ಮತ್ತು ಮೆಡಿಕ್ಲೈಮ್ ಪಾಲಿಸಿ ಮತ್ತು ಹೆಲ್ತ್ ಪ್ರಾಬ್ಲಮ್ ಯಾರಿಗಾಗಲಿ ನಮ್ಮವರಿಗಿದ್ರೆ ಅದಕ್ಕೋಸ್ಕರ ಅದೆಲ್ಲ ಯೂಸ್ ಮಾಡ್ತೀವಿ ನಾವು। ವಿಜೃಂಭಣೆಯಿಂದ ಗಣೇಶೋತ್ಸವ ಮಾಡಿ ಜನರಿಗೆ ಒಂದು ರಿಲಿಜಿಯಸ್ ಭಾವನೆ ಅವರಲ್ಲಿ ಬರೋ ಹಾಗೆ ಮಾಡೋದು ಮಾತ್ರ ಅಲ್ಲ, ಗಣೇಶೋತ್ಸವ ಅಂತ ಹೇಳಿದ್ರೆ ಒಂದು ಮೀಟಿಂಗ್ ಪಾಯಿಂಟ್। 5 ದಿವಸ ನಾವು ಮಾಡ್ತೀವಿ। 5 ದಿವಸ ಸಹ ಬಂದವರು ಒಬ್ಬರನ್ನೊಬ್ಬರು ಮೀಟ್ ಮಾಡೋದು, ಒಬ್ಬರೊಬ್ಬರು ಮಾತಾಡಿಕೊಂಡು ಬಾಂಧವ್ಯವನ್ನು ಡೆವಲಪ್ ಮಾಡೋಕ್ಕೆ ಸಹ ಇದೊಂದು ಸಮಯ। ಈ ಗೌಡ ಸಾರಸ್ವತ ಸಮಾಜ ಬಸವನಗುಡಿ ಬೆಂಗಳೂರಲ್ಲಿ ಇದು 57ನೇ ವರ್ಷದ ಗಣೇಶ ಹಬ್ಬದ ವಿಜೃಂಭಣೆ ಆಚರಣೆ। ಇದು 5 ದಿನ ಸತತವಾಗಿ ನಡೆಯುತ್ತೆ। ಇಲ್ಲಿ ಬೆಂಗಳೂರಿನ ಎಲ್ಲ ಗೌಡ ಸಾರಸ್ವತ ಬಾಂಧವರು ಬಂದು ತಮ್ಮ ತನು ಮನ ಧನ ಸೇವೆ ಯಥಾಶಕ್ತಿ ಸೇವೆ ಮಾಡಿ ದೇವರ ಕೃಪೆಗೆ ಪಾತ್ರರಾಗ್ತಾರೆ।